ಆ ತಮಟೆ, ನಗಾರಿ ಇತ್ಯಾದಿಯ ವಾದ್ಯಗಳ ಜೊತೆಗೆ ನೃತ್ಯವನ್ನು ಮಾಡ್ತಾ ಹೋಗ್ತಾರೆ. ಆನಂತರ ಬರ್ತಾ ಇರತಕ್ಕಂಥದ್ದು ಕರಡಿ ಕುಣಿಸೋರಿಲ್ಲ, ಕೋತಿ ಕುಣಿಸೋರಿಲ್ಲ. ಆ ಎಲ್ಲ ವೇಷಗಳನ್ನ ನಮ್ಮ ಕಲಾವಿದರೇ ಬೇರೆ ಬೇರೆ ರೂಪವನ್ನ ಮಾಡಿಕೊಂಡು ಗೊಂಬೆಗಳನ್ನ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ಇಂಥ ಮೆರವಣಿಗೆಗಳಿಗೆ ಬಹಳ ಬೇಡಿಕೆ ಇರೋದ್ರಿಂದ ಬೇರೆ 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 ವೇಷಗಳನ್ನ, ನಂದಿ ಬರ್ತಾನೆ, ಸಿಂಹ ಇದೆ, ಹುಲಿ ಇದೆ, ಕರಡಿ ಇದೆ, ಈ ತರದ ಅನೇಕ ಗೊಂಬೆಗಳನ್ನ ಅವರೇ ಮಾಡ್ಕೊಂಡಿದ್ದಾರೆ. ನೀವು ಗಮನಿಸಬಹುದು, ಗೊಂಬೆಯ ದೇಹದೊಳಗೆ ಹೋಗಿ ಎದೆಯ ಜಾಗದಲ್ಲಿ ಒಂದು ರಂಧ್ರ ಇದೆ. ಕಲಾವಿದ ಆ ರಂಧ್ರದ ಮೂಲಕ ಮುಂದೆ ನೋಡ್ತಾ ವಾದ್ಯದ ಗತ್ತಿಗೆ ಕುಣಿತಾ ಹೋಗ್ತಾ ಇದ್ದಾನೆ. ಇಲ್ಲಿ ಜಟಾಯು ಪಕ್ಷಿ ಇದೆ, ಸಿಂಹ ನೃತ್ಯ ಇದೆ, ಕರಡಿ ಇದೆ, ನಂದಿ ಇದೆ.